ಮದುವೆಗೂ ಕೊರೋನಾ ಕಂಟಕ ಎದುರಾಗಿದ್ದು ಮಂಗಳೂರು ಯುವಕನ ಮದುವೆಯನ್ನ ಮುಂದೂಡಲಾಗಿದೆ. ಪ್ರಪಂಚದಾದ್ಯಂತ ಭೀಕರತೆಯನ್ನ ಸೃಷ್ಟಿಸಿರುವ ಕೊರೋನಾ ವೈರಸ್ ಎಫೆಕ್ಟ್ನಿಂದಾಗಿ ಮಂಗಳೂರಿನ ಬೆಂದೂರುವೆಲ್ನ ಸಂತ ಸೆಬಸ್ಟಿಯನ್ ಚರ್ಚ್ನ ಪ್ಲಾಟಿನಂ ಜುಬ್ಲಿ ಆಡಿಟೋರಿಯಂನಲ್ಲಿ ಫೆಬ್ರವರಿ 10ರಂದು ನಡೆಯಬೇಕಾಗಿದ್ದ ಕುಂಪುಲದ ಯುವಕನ ಮದುವೆಯನ್ನ ಮುಂದೂಡಲಾಗಿದೆ. ಕುಂಪುಲದ ದಿ ಮಾಧವ ಬಂಗೇರ ಮತ್ತು ಶಾರದಾ ದಂಪತಿ ಪುತ್ರ ಗೌರವ್ ವಿವಾಹವು ಕಮಲಾಕ್ಷಿ ಹಾಗೂ ಶೇಖರ್ ಪೂಜಾರಿ ಪುತ್ರಿ ಪ್ರಿಯಾಂಕಾ ಜೊತೆ ಫೆಬ್ರವರಿ 10ರಂದು ನಡೆಯಬೇಕಾಗಿತ್ತು. ಗೌರವ್ ಹಾಂಗ್ಕಾಂಗ್, ಸಿಂಗಾಪುರ ಮತ್ತು ತೈವಾನ್ ನಡುವೆ ಸಂಚರಿಸುವ ಪ್ರವಾಸಿ ಹಡಗಿನಲ್ಲಿ ಸಿಬ್ಬಂದಿಯಾಗಿದ್ದು ಫೆಬ್ರವರಿ 4ರಂದು ಮನೆಗೆ ಬರೋದಾಗಿ ತಿಳಿಸಿದ್ರು. ಅದರಂತೆ ಮದುವೆಗೆ ಎಲ್ಲಾ ತಯಾರಿ ಕೂಡ ನಡೆದಿತ್ತು. ಇದೀಗ ಹಾಂಗ್ಕಾಂಗ್ನಲ್ಲಿ ಸುಮಾರು 1700ಕ್ಕೂ ಮಿಕ್ಕಿ ಪ್ರಯಾಣಿಕರಿರುವ ಹಡಗಿನಲ್ಲಿ ಹಲವು ಮಂದಿಗೆ ಕೊರೋನಾ ವೈರಸ್ ತಗುಲಿರುವ ಶಂಕೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಹಡಗನ್ನ ತಟಕ್ಕೆ ಬರದಂತೆ ದಿಗ್ಬಂಧನ ವಿಧಿಸಲಾಗಿದೆ. ಹಾಗಾಗಿ ಗೌರವ್ ಕೂಡ ಹಡಗಿನಲ್ಲಿ ಬಾಕಿಯಾಗಿದ್ದು ನಂತರವಷ್ಟೇ ಊರಿಗೆ ಮರಳುವ ಸಾಧ್ಯತೆ ಇದೆ.